ನಂದಿಕೂರು ಜವನೀರ್ ಸಂಸ್ಥೆಯ ನೇತೃತ್ವದಲ್ಲಿ ನಂದಿಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಳಿಯ ಗದ್ದೆಯಲ್ಲಿ 2ನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ಬಲೆ ಕೆಸರ್ಡ್ ಗೋಫುಲಿ ಎಂಬ ಹೆಸರಿನಡಿಯಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು। ಈ ಕ್ರೀಡಾಕೂಟಕ್ಕೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದಲೂ ನೂರಾರು ಕ್ರೀಡಾಪಟುಗಳು ಆಗಮಿಸುವ ಮೂಲಕ ಬಹಳ ಯಶಸ್ವಿಯಾಗಿ ಸಮಾಪನಗೊಂಡಿತು। ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಅವರು ಕ್ರೀಡಾಕೂಟದ ಹೆಸರಿನಲ್ಲಿ ನಡೆಯುವ ಕುಟುಂಬ ಸಮ್ಮೇಳನ ಇದಾಗಿದೆ। ಕ್ರೀಡೆಯಲ್ಲಿ ಆತನ ಪ್ರತಿಭೆಗೆ ಮಾತ್ರ ಮಣೆ, ಉಳಿದಂತೆ ಯಾವುದೇ ಜಾತಿ ಧರ್ಮಗಳ ಅಡ್ಡಗೋಡೆಗಳು ಇಲ್ಲಿಲ್ಲ। ಎಲ್ಲರೂ ಒಂದೇ ಕುಟುಂಬದಂತೆ ತಂಡವಾಗಿ ಆಡುವ ಮೂಲಕ ಸಮಾಜದಲ್ಲಿ ಏಕತೆ ಮೂಡಲು ಇಂತಹ ಕ್ರೀಡಾಕೂಟಗಳು ಸಹಕಾರಿಯಾಗ್ತಿದೆ ಎಂದರು। ಏರ್ ಮೇಲ್ಜಾತಿ ಏರ್ ಕೀಳ್ ಜಾತಿ ಇದೆಲ್ಲ ಗೊತ್ತಿದ್ದೀವಿ ನಾವು ಮಾತ್ರ ಕೆಲಸ ಹುಟ್ಟದ ತೊಂಬುದ ಇನ್ನು ಪ್ರಕೃತಿ ಚಿಕಿತ್ಸೆ ಧರ್ಮಸ್ಥಳ ಪೋಯಾಡ ದಪ್ಪೋಜಿ ಅಕ್ರಾಡಿ ದಪ್ಪೋಜಿ ಪರಿಕರ ದಪ್ಪೋಜಿ ಪ್ರಕೃತಿ ಚಿಕಿತ್ಸೆದಲ್ಲಿ ಕೇಂದ್ರ ಅವ್ರು ಇಡೀ ನಮ್ಮ ನಡೆ ಪೋಯಾಡ ಮಣ್ಣೊಡೆ ಪೆರಡಪ್ಪ ಅದು ಅವಿರಲ್ ಚಿಕಿತ್ಸೆ ಆರೋಗ್ಯ ಈ ಯೋಗಾಸನ ಪ್ರಕೃತಿ ಚಿಕಿತ್ಸೆ ಹಿಂಗೆ ಮಾತ್ರ ನಮ್ಮ ಕೂಡ ಆರೋಗ್ಯದ ಕಡೆ ಗಮನ ಕೊಟ್ಟಿನ ಸ್ಥಿತಿ ಬರುತ್ತೆ। ಜೊತೆ ಕೃಷಿ ಕೂಡ ನಮ್ಮ ಪ್ರಾಧಾನ್ಯ ಕೊಟ್ಟು ಈ ಕ್ರೀಡೆಲ್ಲ ಹಚ್ಚೇನೆ ಕ್ರೀಡೆ ಪಾತ್ರ ಸೋಲೆ ಗೆಲುವಿನ ಮೆಟ್ಟಲು ಬಂತ ಕ್ರೀಡಾ ಸ್ಫೂರ್ತಿ ಇರ್ಬೋದು ಸ್ಪೋರ್ಟ್ಸ್ನ ಸ್ಪಿರಿಟ್ ಇರ್ಬೋದು ಬಂತ ಅಂಚ ಇನಿಗೊಬ್ಬಿನ ನಿಡಿಗೆ ಬದುಕುಗಳು ನಮ್ಮ ಫೋನಾಗ ಪಗೆ ಪದೋಪಾಲ ಬಗ್ಗೆ ಆಯಾ ಸ್ವಪಾದ ಬಗ್ಗೆ ದ್ವೇಷ ಪರವಾಗಿ ಅದು ಕ್ರೀಡಾ ಮನೋಭಾವ ನಮ್ಮ ಇಂಥ ಮಸ್ತ್ ಎದುರು ಭಾರಿ ಪರಿಸ್ಥಿತಿ ಅಂತ ಇದೆ ಜವಳಿ ಇರ್ಬೋದು। ನಂದಿಕೂರದ ದುರ್ಗಾ ಪರಮೇಶ್ವರಿ ಅಮ್ಮನ ಇಡೀ ನಮ್ಮ ಜಿಲ್ಲೆಡು ಬಂಗಾರದ ಗಜಮರಕೋಟಿ ಮಕ್ಕಳು, ಮಹಿಳೆಯರು, ಪುರುಷರು ಹೀಗೆ ಎಲ್ಲರಿಗೂ ವಿವಿಧ ಬಗೆಯ ಆಟೋಟಗಳನ್ನು ಆಯೋಜಿಸಿದ್ದು, ಪ್ರಮುಖವಾಗಿ ಅಂತಿಮ ಹಂತದಲ್ಲಿ ನಡೆದ ಪುರುಷರ ಹಗ್ಗಜಗ್ಗಾಟದ ಫೈನಲ್ ಕಾದಾಟದಲ್ಲಿ ಅವರಾಲು ಫ್ರೆಂಡ್ಸ್ ತಂಡವನ್ನ ಪಡುಬಿದ್ರಿ ಭಗವತಿ ಫ್ರೆಂಡ್ಸ್ ತಂಡ ಸೋಲಿಸುವ ಮೂಲಕ ಪ್ರಥಮ ಪ್ರಶಸ್ತಿಯನ್ನ ಪಡೆದರೆ ಅವರಾಲು ಫ್ರೆಂಡ್ಸ್ ದ್ವಿತೀಯ ಸ್ಥಾನಿಯಾಗಿದೆ। ವೇದಿಕೆಯಲ್ಲಿ ಪ್ರಮುಖರಾದ ಶಶಿಕಾಂತ್ ಪಡುಬಿದ್ರಿ, ಪ್ರಕಾಶ್ ಶೆಟ್ಟಿ ಪಾದಪೇಟು, ಮಿಥುನ್ ಹೆಗ್ಡೆ, ಲಕ್ಷ್ಮಣ್ ಶೆಟ್ಟಿ, ಕೃಷ್ಣ ಬಂಗೇರ, ಯುವರಾಜ್ ಕುಲಾಲ್ ಸಂಘಟಕರಲ್ಲಿ ಓರ್ವರಾದ ಪ್ರತೀಕ್ ಕೋಟ್ಯಾರ್ ಉಪಸ್ಥಿತರಿದ್ದರು।